ಬೆಳ್ತಂಗಡಿಯ ರೇಖ್ಯಾದ ಬಾಲಕೃಷ್ಣಗೌಡ ಎಂಬವರ ಮನೆ ಪ್ರಾಕೃತಿಕ ವಿಕೋಪದಿಂದಾಗಿ ಹಾನಿಗೀಡಾಗಿತ್ತು. ಇದೀಗ ಮನೆ ನಿರ್ಮಿಸಲು ಮುಂದಾದಾಗ ಸ್ಥಳೀಯ ಪಂಚಾಯತ್ನಿಂದ ಅಡ್ಡಿಪಡಿಸಲಾದ ಘಟನೆ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ರೇಖ್ಯಾ ನಿವಾಸಿ ಬಾಲಕೃಷ್ಣಗೌಡ ಎಂಬವರು ಎಂಜಿರ ಎಂಬಲ್ಲಿ ಸುಮಾರು 13 ವರ್ಷಗಳಿಂದ ಮನೆ ಹಾಗೂ ಪುಟ್ಟ ಅಂಗಡಿಗಳನ್ನು ನಡೆಸ್ತಾ ಇದ್ದು, ಕಳೆದ ಮಳೆಗಾಲದಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಮನೆ ಹಾನಿಗೀಡಾಗಿತ್ತು. ಈ ಮನೆಯಲ್ಲಿ 13 ವರ್ಷದಿಂದ ಬಾಲಕೃಷ್ಣಗೌಡ ಹಾಗೂ ಅವರ ತಾಯಿ ವಾಸವಾಗಿದ್ದು, ಪ್ರಾಕೃತಿಕ ವಿಕೋಪದಿಂದಾಗಿ ನೆಲಕ್ಕುರುಳಿದ್ದ ಮನೆಯನ್ನು ನಿರ್ಮಿಸಲು ಮುಂದಾದಾಗ ಸ್ಥಳೀಯ ಪಂಚಾಯತ್ನಿಂದ ಅಡ್ಡಿಪಡಿಸಲಾದ ಘಟನೆ ನಡೆದಿದೆ. ಈ ಬಗ್ಗೆ ಬಾಲಕೃಷ್ಣಗೌಡ ಮಾಹಿತಿ ನೀಡಿ, ಹಲವಾರು ವರ್ಷಗಳಿಂದ ತಾವು ಇಲ್ಲಿ ವಾಸವಾಗಿದ್ದು, ಈ ಬಗ್ಗೆ ಪಂಚಾಯತ್ಗೆ ಪ್ರತಿ ವರ್ಷವೂ ಮನೆ ತೆರಿಗೆ ಸಂದಾಯ ಮಾಡಿದ್ದೇನೆ. ಅಕ್ರಮ ಸಕ್ರಮದಲ್ಲೂ ಅರ್ಜಿ ಸಲ್ಲಿಸಿದ್ದು, ಸ್ಥಳೀಯ ಕೆಲವು ಕಿಡಿಗೇಡಿಗಳು ಸುಳ್ಳು ಮಾಹಿತಿಗಳನ್ನು ಅಧಿಕಾರಿಗಳಿಗೆ ನೀಡಿ ಮನೆ ನಿರ್ಮಿಸಿದಂತೆ ಅಡ್ಡಿಪಡಿಸಿದ್ದಾರೆ. ಈ ಬಗ್ಗೆ ಕೂಡಲೇ ತನಿಖೆಯನ್ನು ನಡೆಸಿ ಅಪರಾಧಿಗಳನ್ನು ಬಂಧಿಸುವಂತೆ ಆಗ್ರಹಿಸುತ್ತೇನೆ ಅಂತ ಹೇಳಿದರು. 13 ವರ್ಷಗಳಿಂದ ಈ ಜಾಗದಲ್ಲಿ ನಾನು ಮತ್ತು ನನ್ನ ತಾಯಿ ಈ ಜಾಗದಲ್ಲಿ ವಾಸವಾಗಿದ್ದೇವೆ. ಇದು ಸರ್ಕಾರಿ ಜಾಗ ಆಗಿರುತ್ತದೆ. ಆದರೂ ಅದಕ್ಕೆ ಬೇಕಾದಂಥ ಪಂಚಾಯತಿಗೆ ಮನೆ ತೆರಿಗೆಯಾಗಲಿ, ಕರೆಂಟ್ ಬಿಲ್ ಆಗಲಿ, ಅಥವಾ ಅಂಗಡಿ ಲೈಸೆನ್ಸ್ ರಿನ್ಯೂವಲ್ ಮಾಡೋದಾಗಲಿ, ಅಥವಾ ರೇಷನ್ ಕಾರ್ಡ್ ತೆಗೆದುಕೊಳ್ಳುವುದಾಗಲಿ ಎಲ್ಲವೂ ಕ್ಲಿಯರಾಗಿ ನಾವು ಮಾಡಿಕೊಂಡಿದ್ದೇವೆ. ಈ ಜಾಗದಲ್ಲಿ ನಾವು ಸುಮಾರು ಒಂದು 13 ವರ್ಷಗಳಿಂದ ಹೆಚ್ಚು ಕಡಿಮೆ ಇಲ್ಲಿ ನಾವು ವಾಸವಾಗಿದ್ದೇವೆ. ಇಲ್ಲಿ ಏನಂತಾಗಿದೆ ಅಂತ ಹೇಳಿದರೆ ಸರ್, ನಾನು ಇದೇ ಒಂದು 4-5 ತಿಂಗಳ ಮುಂದೆ ಮಳೆಯ ಪರಿಣಾಮಕ್ಕಾಗಿ ನನ್ನ ಹಳೆ ಮನೆ ಗಾಳಿ ಮತ್ತು ಮಳೆಗೆ ಬಿದ್ದು ಎಲ್ಲ ನಾಶ ಆಗಿತ್ತು. ಈ ಸಂದರ್ಭವನ್ನು ನಾನು ಪರಿಗಣಿಸಿ ಗ್ರಾಮ ಪಂಚಾಯತ್ ಮತ್ತು ಮಾನ್ಯ ತಹಸೀಲ್ದಾರರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ. ಪ್ರಕೃತಿ ವಿಕೋಪದಡಿ ನನಗೇನಾದರೂ ಪರಿಹಾರ ಸಿಗ್ಬೋದಾ ಅಂತ. ಅದಕ್ಕೆ ಕೂಡ ಅರ್ಜಿ ಕೂಡ ನಾನು ಹಾಕಿರ್ತೇನೆ. ನಂತರ ಅರ್ಜಿ ಹಾಕಿದ ನಂತರ ನಾನು ಇಲ್ಲಿ ಗ್ರಾಮ ಪಂಚಾಯತಿಲಿ ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡ ಕಟ್ಟಲಿಕ್ಕೆ ಮತ್ತು ಇದು ಹೊಸದು ಮಾಡಲಿಕ್ಕೋಸ್ಕರ ನಾನು ಪಂಚಾಯತಿಯಿಂದ ಅನುಮತಿಯನ್ನು ತೆಗೆದುಕೊಂಡಿದ್ದೇನೆ. ಅನುಮತಿಯನ್ನು ತೆಗೆದುಕೊಂಡು ಈ ಜಾಗವನ್ನು ನೆಲಸಮ ಮಾಡಿ ನಾನು ಮನೆ ಕಟ್ಟಲಿಕ್ಕೆ ಅನುಮತಿ ಪಡೆದುಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇನೆ. 6 ವರ್ಷದಿಂದ ಮುಲ್ಪ ಎಂಕೊಂಜಿ 52 ವರ್ಷ ಸರ್ ಒಂಜಿ ಎಂಕು ಗೊತ್ತಿತ್ತಲೇ ಕೂಡ ಮುಲ್ಪ ಒಂಜಿ ಬಿಲ್ಡಿಂಗ್ ಇಲ್ಲು ಅಂತ ಒಂಜಿ ಇತ್ತೇನೆ ಮುಲ್ಪ ಆಯ್ದು ಕಂಬಿ ಇದನ್ನು ಮುಲ್ಪ ಮುಕ್ಕಳು ಇಲ್ಲು ಮಲ್ತ ಮೇನ ಅಪ್ಪ ಎಂಬಿ ಅಂತ ಮೂಲ ವಾಸ ಒಂದು ಇತ್ತೇನೆ ಆಯ್ತು ಅಂಟ ಒಂದು ಇತ್ತೆ ಇಂಥ ಒಂಚೂರು ಪೂರ ಬಿಲ್ಡಿಂಗ್ ಒಂದು ಮಗರದಿತ್ತು ನಾನು ಇಲ್ಲೊಂದ ಇಟ್ಟಿಗೆದ ಇಲ್ಲಿ ಇತ್ತೇನೆ ಅವು ಮಗರದಿತ್ತೇನೆ ಮಗರದಿಪ್ಪನಾಗ ಬೇಜನ್ ಒಂದು ಎಲ್ಲೆಡು ಒಂದು ಇಲ್ಲಿ ಕಟ್ಟಕೊಂಡು ಅಂತ ಮಲ್ಪನಾಗ ಕೆಲವು ಏರೋ ಬೊಡ್ಚಂದಾಗಲಿ TV ಇಟ್ಟು ಅಟ್ಟು ದಿಟ್ಟು ಪೇಪರ್ ಅಂತ ಕೊಡ್ತೇವೆ ಮೇನ ಮಿತ್ತದ ಇನ್ನು ಕಂಡಿದೆ ಇನ್ನು ಮಲ್ತೆ ದಿನ ಆಗಿತ್ತ ಈ ಬಿಲ್ಡಿಂಗ್ ಕಟ್ಟ್ಯಾರ ಅಂಟ ಒಟ್ಟಾರೆ ಆಗಿತ್ತ ತಾಪಾತ್ರ ಆತನು ಬಾಕಿದಾಗಲ ದಿಟ್ಟೆ ಅಂಚಾತ ಬಿಲ್ಡಿಂಗ್ ಉಂತ ಹೊಡೆದು ಪಂಡದಿತ್ತೀರಿ ಅಂತ ಇತ್ತ ಇನ್ನಿತ್ತೆ ಉಂತಾದಲ್ಲಿ ಅದಿಪ್ಪನಾಗ ಬೇದೆಲ್ಲ ಏರಿಯಾಗಳು ಉಪದ್ರ ಮಲ್ತನೇ ಇತ್ತು ಬೇರೆ ಮಿತ್ತೆ ಉಪದ್ರ ಪೊಕ್ಕಡೆ ಜನ ಮಲ್ಪಣ ಒಂದು